ಸೋಮೇಶ್ವರ ಕೊಲ್ಯ ಮಲಯಾಳ ಕೋಡಿ ಶ್ರೀ ಮಲಯಾಳ ಚಾಮುಂಡಿ ದೈವಸ್ಥಾನದ ಭಂಡಾರ ಇಲ್ಲಡ್ ದೈವ ಸಾನ್ನಿಧ್ಯದ ಬೊಕ್ಕ ವಾರ್ಷಿಕ ಉತ್ಸವ ಪೂಜಾ ವಿಧಿ ವಿಧಾನದ ಬಗ್ಗೆ ತೆರೆಯೋನರೆ ಶುಕ್ರವಾರದ ಐತಾರ ಮುಟ್ಟ 3 ದಿನದ ಅಷ್ಟಮಂಗಳ ಪ್ರಶ್ನೆ ಚಿಂತನೆಯನ್ನು ಅಟನೆ ಮಲ್ದಿದ್ದದು. ಆಡ ಪ್ರಶ್ನೆಡು ಕೆಲವೊಂಜಿ ವಿಚಾರಲು ತೋಜಿದು ಬತ್ತಿನ ಹಿನ್ನೆಲೆಡು ಶನಿವಾರ ಮಧ್ಯಾಹ್ನಗ ಪ್ರಶ್ನಾ ಚಿಂತನೆ ಹೊರಗು ಮುಗಿತಲಾದು ದುಂಬಗಬೋಂಡು. ಶುಕ್ರವಾರ ಕಾಂಡೆ ಅಷ್ಟಮಂಗಲ ಪ್ರಶ್ನೆದ ವೈದಿಕ ವಿಧಿಗಳು ಶುರುವಾದ ಬಾಲದ ಕೈಟ್ ನವಗ್ರಹಲೆಡ್ ಸ್ವರ್ಣ ಮುಹೂರ್ತಂ ದೀಪಾಯರು. ಅಂಚನೆ ಬಂಟ ವೈದ್ಯನಾಥ ಸ್ಮರಿಸುವುದು, ಅಂಚನೆ ನಮ್ಮ ಮಾಗಣಿ ದೇವರಾಯನ ಸೋಮವಾರ ದೇವರಿಗೆ ಅಡ್ಡಗೊಳ್ಳುವುದು, ಮಹಾಗಣಪತಿ ದೇವರಿಗೆ ಅಂದಿಸುವುದು ಇದೇ ನಡುವಂಚಿನ ಅಷ್ಟಮಂಗಲ ಪ್ರಶ್ನೆಗಳು ವಾ ವಿಘ್ನ ಬರೋದಲ್ಲ ಈ ಸತ್ಯ ಲೆಕ್ಕನೆ ಸತ್ಯ ಬರೋಡು ಬಂದು ನಾವು ಮಾತಾಗಲ ಒಗ್ಗಟ್ಟದು ಪ್ರಾರ್ಥನೆ ಮಾಡ್ಬೋದು. ಇದೇ ಮಾಡೋಣ ಇದೇ ಮಾಡೋಣ ಮಹಾಗಣಪತಿ ರಾಮದೇವಿ ಮಲಯಾಳ ಪರಿವಾರ ದೇವತೆಗಳು ದೇವರು ಅದೇ ಸಂಬಂಧಪಟ್ಟ ಸರ್ವ ದೇವತೆಗಳೆಲ್ಲ ದೇವರು ಶುರುವಾತಗಳಲ್ಲ ಹಾಗಾಗಿ ದೈವದ ಸಂಬಂಧಪಟ್ಟದ್ದು ಅದನ್ನು ಚಿಂತನೆ ಮತ್ತು ಅಂಚಿನ ವಿಷಯಗೋಸ್ಕರ ನಮ್ಮ ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ದೇವರ ನಮ್ಮ ದಿನ ನಿಗದಿ ಮತ್ತು ಭೂಮಿಯ ಮಾತಾ ವಿಷಯ ನೋಜಿದು ಬರ್ಪಣಿಸಿದ ವಿಷಯ ಅವ ಐನಾರಿ तुळशी पुन्हा मोदी ಸ್ವರ್ಣ ಮುಹೂರ್ತದ ದಿನ ಸ್ವರ್ಣ ಕಬ್ಬೆ ಬೂರ್ದಿದ್ದದು ಒಂದೇ ಉತ್ತರ ದಿಕ್ಕದಂಚಿ ಮೋನೆ ಪಾಡ್ದು ಧನು ರಾಶಿಡು ತೋಜಿದು ಬತ್ತನು. ಧನು ಪಂಡ ಯುದ್ಧ ರಾಶಿ ತುಡರ್ ಬೆಳಗಾನಗ ಸರಿಯಾದ ಬೆಳಗಂದಿನ ತುಡರು. ಧನುರಾಶಿ ಪಂಡ ಯುದ್ಧ ಭೂಮಿಡು ಕುರುಕ್ಷೇತ್ರಡು ಉಂತಿನ ಅನುಭವ ಇಂಚ ಪ್ರಶ್ನಾಕಾರ್ಯರು ಜ್ಯೋತಿಷಿ ಧನಿಷ್ ವೆಲ್ಲಿಕೋತ್ ಪ್ರಶ್ನಾ ಚಿಂತನೆ ನಡಪಾಯರು. രാശിശ്ച ചിന്ത്യാഹ ഷഡ്പ്രശ്നകർമ്മിണി എന്ന് പറയുന്നത് 6 ആരൂഢങ്ങളെ കൊണ്ട് കുറച്ചും കൂടി സൂക്ഷ്മമായിട്ട് ചിന്തിക്കുന്നതിന് വേണ്ടിയിട്ടാണ് നമ്മൾ അഷ്ടമംഗല പ്രശ്നം വെക്കുന്നത്.
അപ്പോൾ 6 അംഗങ്ങളിൽ ഏറ്റവും പ്രധാന അഷ്ടമംഗലത്തിൽ ഇന്ന് സ്വർണ്ണാരൂഢൻ തന്നെയാണ്. സ്വർണ്ണാരൂഢൻ എന്ന് പറയുന്നത് സ്വർണ്ണദൂത, സ്വർണം വെച്ചതായിരിക്കുന്ന രാശി ധനുരാശി കൊണ്ട് തന്നെയാണ് നമുക്കിന്ന് അതീത ഫലം ആരൂഢം. എല്ലാ ഫലങ്ങളെയും ചിന്തിക്കേണ്ട ഒരു ആരൂഢമായിട്ട് ദൈവം കാണിച്ചത് ധനുരാശിയാണ്. അപ്പോൾ ആദ്യമായിട്ട് നമ്മൾ നോക്കേണ്ട ഭാഗങ്ങൾ ഈ 6 ആരൂഢങ്ങൾക്കും എത്രത്തോളം വ്യാഴത്തിൻ്റെ അനുകൂലമുണ്ട്, അല്ലെങ്കിൽ ഇവിടെ ആരാധിക്കുന്നതായിരിക്കുന്ന ഒരു ചാമുണ്ഡി എന്ന് പറയുന്നതായിരിക്കുന്ന സാന്നിധ്യം, ആ സാന്നിധ്യത്തെ ചിന്തിക്കേണ്ടതായിരിക്കുന്ന ഗ്രഹത്തിന് എത്രത്തോളം ഈ 6 ആരൂഢങ്ങൾ കൊണ്ട് ചിന്തിക്കുമ്പോഴും എത്രത്തോളം ആ ഗ്രഹങ്ങൾ തെളിഞ്ഞു വരുന്നു. സർവേശ്വരാണാം ദിശനെ അസ്തിനിത്യം സാന്നിധ്യം അസ്മാത് ദിശനെ അനുകൂലേ പ്രായോ അനുകൂല സകലശ്ച ദേവ സ്ഥൽ പ്രാതികൂല്യേ സതിന അനുകൂല എന്ന് പറയുന്നത്. അപ്പോൾ വ്യാഴം തെളിഞ്ഞു കഴിഞ്ഞാൽ ലക്ഷം ദോഷം ഭംഗി ദേവേന്ദ്ര പൂജ, ലക്ഷം ദോഷങ്ങളുണ്ടെങ്കിലും ആ ദോഷമൊന്നും നമുക്ക് ബാധകത്വമല്ലാതെ മുന്നോട്ട് പോകാം എന്ന് പറയുന്നത്. ದೈವಜ್ಞರು ಮನಮೋಹನ್ ಮುಹೂರ್ತ ವಿಧಿಗಳ ನಡಪಾದ ಮಲಯಾಳದ ಪಂಡಿನ ಚಿಂತನೆಯನ್ನು ತುಳುಟು ವಿವರ ಕೊರಿಯರು. ಶಕುನಗಳು ಗುಣಗಳ ಅಂಚನೆ ದೂತನಗಳು ಗೋಣಗ ಆದ್ಯವಾದ ತೋಜಿನಂಚನೆ ಶಕುನಗಳು ಅವು ದಾದನ ಗಟ್ಟ ಮಾತಾಡ್ತಾ ಒಂದು ಪೋಪುಣಂಚನೆ ಈ ವ್ಯಕ್ತಿ ಪೋಪುಣಂಚನೆ ಶಕುನ ನಾಡ ಮೂಳು ತೋಜನ ಮಾಡ್ಕೊಂಡು ದೂತನಗಳೇ ಅವಾಗ ದೈವಗಳು ಅಂಚನೆ ನಮಗೆ ಮೂಳು ತೃಪ್ತಿ ಜಿಂದಿನ ಒಲ್ಪಡ ಮತ್ತು ಅಲ್ಪದಾಡೆ ಪೋಡ ಈ ನಡುಟು ಪ್ರಶ್ನೆಡು ತೋಜಿದ ಬತ್ತಿಲಕ ಪರ ವಿರೋಧದ ಚರ್ಚೆಲು ಬಿರ್ಸದ್ ನಡೆದನು. ಮೂಲದ ಪ್ರಶ್ನೆ ಬಂದಾಗ ಮೂಲ ಅಂದು ಪನ್ಪಿನವು ಒಲ್ಪ ಪಂಡದು ಚರ್ಚೆಲು ನಡೆದನು. ಹಿರಿಯಕ್ಲರ ನಂಬಿಕೆ ಪ್ರಕಾರ ನಂದಿದಿ ಗಟ್ಟಿದಿ ಪನ್ಪಿನಾರೆಗೂ ತೋಜಿದು ಬತ್ತಿನ ದೈವ ಅಕ್ಲನ ಕುಟುಂಬದಕ್ಲೇರ್ದು ಆರಾಧನೆಯಾದ ಸಾರ್ವಜನಿಕವಾದ ಆರಾಧನೆ ಆವೊಂದು ವೈದಿನಿಕ್ 800 ವರ್ಷ ಇತಿಹಾಸ ಉಂಡು ಪಂಡದು ಅಭಿಪ್ರಾಯ ಕೇಂದು ಬತ್ತುಂಡು. ವರ್ಷದ ನಂಬಿಕೆ ನಮ್ಮ ಹಿರಿಯರ ಭಂಡಾರ ಮನೆಯ ಪ್ರಕಾರ ಮೊದಲಿನ ಮನೆತನದ ಕೆಂದಾರನವರೆಲ್ಲ ಅದಕ್ಕಿಂತ ಮೊದಲ ತಂತ್ರಿಗಳು ನಂಬಿದ ಪ್ರಕಾರ 800 ವರ್ಷದ ಹಿಂದೆ ನಮ್ಮ ಅಜ್ಜಿಯವರಿಗೆ ಅಂದರೆ ನಂದೇದಿಗಟ್ಟಿಗೆ ಅಂತ ಹೇಳೋವರಿಗೆ ಇದೇ ಪರಿಸರದಲ್ಲಿ ಸಿಕ್ಕಿದ ದೈವ ಅದನ್ನು ಒಂದು ತಂತ್ರಿ ವರ್ಗದವರ ರೂಪದಲ್ಲಿ ಆರಾಧನೆ ಮಾಡಿದ್ದಾರೆ ಅಂತ ಇತಿಹಾಸ ಬಸ್ ನಮ್ಮ ನಂಬಿಕೆ ಎಲ್ಲ ಹಾಗೆ ಉಂಟು. ಪ್ರತಿಷ್ಠೆ ಮಾಡಿದೆ ಇಲ್ಲಿ. ಒಟ್ಟಾರೆಯಾದ ಕ್ಷೇತ್ರದ ವ್ಯವಸ್ಥೆ ಆಡಳಿತದ ಬಗೆಟ್ ಬೇತೆ ಬೇತೆ ಅಭಿಪ್ರಾಯಲು ಕೇಂದ್ರ ಬತ್ತುಂಡು. ಶನಿವಾರ 2ನೇ ದಿನಲ ಪ್ರಶ್ನೆ ದುಂಬರಿದು ಅವು ಒಂಜಿ ಶಕ್ತಿದ ಅಡಚಣೆಡು ಪ್ರಶ್ನೆಡು ತೊಡಕಾದ ಮಾಗಡ ದೇವಿರು ಶ್ರೀ ಸೋಮನಾಥ ದೇವಸ್ಥಾನಡು ಪೂಜೆ ಪ್ರಾರ್ಥನೆ ಸಂದಾದ ಅವಿರ್ದು ಬೊಕ್ಕನೆ ಪ್ರಶ್ನೆನು ದುಂಬರಿಸ ಒಳಪಂಡದು ತೋಜಿದು ಬತ್ತದು. ಶನಿವಾರ ಮಧ್ಯಾಹ್ನಗೂ ಸುರುತ ಹಂತದ ಪ್ರಶ್ನೆ ಮುಗಿತಲಾಡು. ಪರಿಹಾರ ಮಾಡ್ತಿದ್ದು ನಮ್ಮ ಕೋಪ ಆಡೋಕ್ಕೆ 10 ಜನ ಸೇರಿನ ಅಲ್ಪ ಒಂದು ಆ ರೀತಿ ಒಂದು 10 ಇಪ್ಪನವ ಆತ್ಮಲ್ಲ ಸರಿ ಆಗ್ತದೆ ಮಾಡ್ಕೊಂಡು ಸರಿಬೋದು ನಮ್ಮ ತಂತಿರ್ತಾರೆ ಬರದೆ ಬಂದು ದಯಪಂಡ ಪೂರ ಕರೆಕ್ಟ್ ಆಡೋದು ಅನ್ನ ಮುಖಾಂತರ ಅಂಕಿತ ಎಂಜಿನಾಥನ ಬಂದ ನಮ್ಮ ಎಲ್ಲ ನೀವು ಹೋಗ್ಬಿಡಿ ಎಲ್ಲ ನಾವು ಆಯ್ತು ಆಯ್ತು ಕೊಡ್ತೀವಿ ತಂತಿರ್ತಾರ ಮುಖಾಂತರ ನಾವು ಹೋಗ್ಬೋದು ಅಲ್ವಾ ಕೈ ಮುಗಿದ್ರೆ ಹೆಚ್ಚಿನ ಪ್ರಶ್ನೆ ತುಂಬ ಹೋಗ್ಬೋದು. ಗೊಂಡಾಭಿಷೇಕದೊಟ್ಟಿಗೆ ಪೂಜೆ ಶ್ರೀ ಮಲಯಾಳ ಚಾಮುಂಡಿ ದೈವಸ್ಥಾನದ ಹೊಸ ಆಡಳಿತ ಸಮಿತಿಯ ಅಧ್ಯಕ್ಷರು ಸೂರಜ್, ಸಮಿತಿ ಸದಸ್ಯರು ಲೋಕೇಶ್ ದೇಲಂಪಾಡಿ,
ರಾಮಚಂದ್ರ, ಅಶ್ವಿನ್, ನಾಗರಾಜ್, ಚಂದ್ರಹಾಸ್, ಗೋವಿಂದ ನಾಯಕ್, ಶ್ರೀಮತಿ ಮಮತಾ ಮೋಹನ್ ರಾಜ್, ಶಮಾ ಶ್ರೀನಿವಾಸ್, ಊರ್ದ ಪ್ರಮುಖರು, ಕ್ಷೇತ್ರದ ದುಂಬುದ ತಂತ್ರಿನ ಮಗೆ ವೇದಮೂರ್ತಿ, ನಾಗೇಂದ್ರ ಕೆದಿಲಾಯ, ಪ್ರಮುಖರು ಮುರಳೀಧರ್ ಭಟ್, ಮುತ್ತಣ್ಣ ಶೆಟ್ಟಿ, ಕೋಟೆಕಾರ್ ಗುತ್ತು, ಗಂಗಾಧರ್ ಶೆಟ್ಟಿ, ಮಾಡೂರು ಗುತ್ತು, ಪ್ರತಾಪ್ ಶೆಟ್ಟಿ ಹೊಸಮನೆ, ಜಗದೀಶ್ ಭಟ್, ಜಯದೇವ್, ಸೀತಾರಾಮ್ ಬಂಗೇರ, ರಮೇಶ್ ಕೊಲ್ಯ, ಭಂಡಾರ ಇಲ್ಲದ ಲಕ್ಷ್ಮಣ್ ಗಟ್ಟಿ, ಶೇಖರ್ ಗಟ್ಟಿ, ಕೋಟ್ಯಪ್ಪ ಗಟ್ಟಿ ಬೊಕ್ಕ ಊರ್ದ ಪ್ರಮುಖರು 10 ಸಂಸ್ಥೆರು ಪ್ರಶ್ನೆ ಚಿಂತನೆಡು ಪಾಲ್ಪಡೆದು ತಂಕ್ಲೆ ಅಭಿಪ್ರಾಯ ವಿಚಾರಲೆನ್ ತೆರಿಪಾಯರು.